ಉಡುಪಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ನೀತಿಗಳನ್ನು ಖಂಡಿಸಿ ಲಾರಿ ಟೆಂಪೋ ಚಾಲಕ ಮಾಲಕರು ಕಟ್ಟಡ ಸಾಮಗ್ರಿ ಸಾಗಾಟವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ। ಈ ನಿಟ್ಟಿನಲ್ಲಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಲಾರಿಗಳನ್ನು ಪಾರ್ಕಿಂಗ್ ಮಾಡಲಾಗಿದೆ। ಉದ್ಯಾವರ, ಕಟಪಾಡಿ, ಬ್ರಹ್ಮಾವರ, ಕೋಟ, ಸಾಸ್ತಾನ, ಕುಂದಾಪುರ, ಬೈಂದೂರು ಭಾಗದಲ್ಲಿ ರಸ್ತೆ ಬದಿ ಲಾರಿ ಟೆಂಪೋ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಕಂಡು ಬಂದಿದೆ। ಒನ್ ಸ್ಟೇಟ್ ಒನ್ ಜಿಪಿಎಸ್ ಲಾರಿಗಳ ಮೇಲೆ ಅಕ್ರಮ ಸಾಗಾಟ ನೆಪದಲ್ಲಿ ಕೇಸ್, ಪರವಾನಗಿ ಅವ್ಯವಸ್ಥೆ ಮತ್ತು ಜಿಲ್ಲಾಡಳಿತದ ಏಕಾಏಕಿ ಹೊಸ ನಿಯಮಗಳ ಜಾರಿಯಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಲಾರಿ ಮಾಲಕರು ಸಮಸ್ಯೆ ಬಗೆಹರಿಯುವವರೆಗೆ ಮುಷ್ಕರ ಮುಂದುವರಿಯಲಿದೆ। ಈ ನಡುವೆ ಸಮಸ್ಯೆ ಬಗೆಹರಿಸಬೇಕೆಂದು ಕೋರಿ ಲಾರಿ ಮಾಲೀಕರು ಕೊರಗಜ್ಜನ ಮೊರೆ ಹೋಗಿದ್ದಾರೆ। ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೇವಸ್ಥಾನ ಮತ್ತು ಕೊರಗಜ್ಜ ಕ್ಷೇತ್ರ ಕಟಪಾಡಿಯಲ್ಲಿ ಲಾರಿ ಚಾಲಕರು ಮತ್ತು ಮಾಲಕರು ತಮಗೆ ಬಂದಿರುವಂತಹ ಸಂಕಷ್ಟ ಬಗೆಹರಿಸಲು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸರಿಪಡಿಸುವಂತಹ ಬುದ್ಧಿ ಕೊಡಲಿ ಎಂದು ಕೊರಗಜ್ಜನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ। ಬಂಜಿದ ಪಡಿಕಬೋಳಾದ ನಿರ್ಧಾರ ವಾಹನ ಸಂಸಾರ ಹಿತಾದ ಪುಸ್ತಕವು ಸರ್ಕಾರದ ನಿಲುವೆಯನ್ನು ಆದೇಶದ ಪ್ರಕಾರ ಒಂಜಿ ಗೊತ್ತದ ನುಪ್ಪುಗೂ ತತ್ತರಾತಿನ ವಿಚಾರ ಸಾನ್ನಿಧ್ಯವು ಬರ್ತದ ಕಡೆ ಕನ್ನಡ ಕೊಡದಿಬ್ಬದ ವಿಚಾರ ಕಾರಣ ಹಲವಾರು ಕರೆಯಾವು ಮೊವೇತ್ತರದ ದಶದೋಷದ ಪಾಲು ಎಡಬಲಟು ಅಡೆತಡೆ ಮತ್ತು ಭಾರತದ ತೀರ್ಮಾನವಾದ ನನ್ನ ಅಧಿಕಾರಿನ ಕೈದು ಈ ಕಾರ್ಯಾನುಭವ ಸಹಾಯದಿಂದ ಸತ್ಯಸಾರಲ ಮಟ್ಟದ ಅಧಿಕಾರಿ ಅಜ್ಜ ಕೊರಗಜ್ಜನ ಗಣನ ತಗೊಂಡು ಆ ಅಧಿಕಾರಿಗಳಿಗೆ ಮನಸ್ಸು ಬುದ್ಧಿ ಜ್ಞಾನದ ಗಾಡು ಈ ಸಂಸಾರವು ಬೋಳುತ್ತಿನ ಒಳ್ಳೆ ರೀತಿಯ ತೀರ್ಮಾನ ಕೊಲ್ಲಗಾದು ಆ ಸಂಸಾರ ಬಂಜಿದ ಪಡಿಕೆ ಮಾಡೋದು ತುಮುಕಿನ ಯೋಗ ಬಾಂಧಿನದಗಾದು ಆ ಸಂಸಾರ ಮಲ್ಪನ ಉದ್ಯೋಗ ತಲುಮಂತಿಸ್ತಾಡವರು ಆರೋಗ್ಯ ತಲುಮಂತಿಸ್ತಾಡವರು ಸಂಸಾರ ತಲುಮಂತಿಸ್ತಾಡವರು ಈ ಸಂಸಾರದ ಕಷ್ಟವು ಗೆಲ್ಮನೆದ ಕುಡಿಲು ಪತ್ತಾದು ಕೊರಲೆಂದು ಪತ್ತು ಸಮಸ್ಯದ ಪುರ